ಲಾಕ್ಡೌನ್ನಿಂದ ಕಂಗಾಲಾಗಿದ್ದ ಉಡುಪಿಯ ಮೀನು ಮಾರಾಟಗಾರರು ಇದೀಗ ನಿಟ್ಟುಸಿರು ಬಿಟ್ಟಿದ್ದಾರೆ. ಜಿಲ್ಲಾಡಳಿತದ ಕ್ರಮಕ್ಕೆ ಮೀನು ಮಾರಾಟ ಮಾಡುತ್ತಿದ್ದ ವರ್ಗ ಸಂತಸ ವ್ಯಕ್ತಪಡಿಸುತ್ತಿದೆ. ಈ ಕುರಿತ ಒಂದು ವರದಿ ಇಲ್ಲಿದೆ. ರಾಜ್ಯದಾದ್ಯಂತ ಲಾಕ್ಡೌನ್ ಮೊದಲ ದಿನ ಯಶಸ್ವಿಯಾಯಿತು. ಒಂದಷ್ಟು ವಾಹನಗಳು ಸೀಜ್ ಆದವು. ಇನ್ನು ಕೆಲವೆಡೆ ಪೊಲೀಸರು ಹೈರಾಣಾದ್ರು. ಊಟ ಪಾರ್ಸೆಲ್ಗೆ ಹೋಟೆಲ್ಗೆ ಹೋದ್ರೂ ಕಷ್ಟ. ಮನೆಯಲ್ಲೇ ಊಟ ಮಾಡೋಣ ಅಂದ್ರೆ ಮೀನು ಸಿಗೋದಿಲ್ಲ. ಮೀನಿಲ್ಲದೆ ಊಟ ಸೇರಲ್ಲ. ಮನೆಯಲ್ಲಿ ಕುಳಿತವರಿಗೆ ಮೀನಿದ್ದೇ ಚಿಂತೆ. ಇದನ್ನು ಮನಗಂಡ ಜಿಲ್ಲಾಡಳಿತ ಮನೆ ಮನೆಗೆ ದ್ವಿಚಕ್ರ ವಾಹನದಲ್ಲಿ ಮೀನು ಮಾರಾಟ ಮಾಡೋದಕ್ಕೆ ಅನುಮತಿ ನೀಡಿದೆ. ಈ ಮೂಲಕ ನಿತ್ಯ ಮೀನು ಸೇವಿಸುವ ಮಂದಿ ಸ್ವಲ್ಪ ನೆಮ್ಮದಿ ಪಡುವಂತಾಗಿದೆ. ಮೊದಲು ಮನೆ ಮನೆಗೆ ದ್ವಿಚಕ್ರ ವಾಹನದಲ್ಲಿ ಮೀನು ಮಾರಾಟ ಮಾಡುವುದಕ್ಕೆ ಅನುಮತಿ ಕೊಟ್ಟ ಜಿಲ್ಲಾಡಳಿತ ಬಳಿಕ ಮೀನು ಮಾರಾಟ ಮಹಿಳೆಯರ ಕಷ್ಟಕ್ಕೆ ಸ್ಪಂದಿಸಿ ಅವರಿಗೂ ಅನುಮತಿ ನೀಡಿದೆ. ಇದರಿಂದ ಇವರ ಜೀವನ ನಿರ್ವಹಣೆಗೆ ಸ್ವಲ್ಪ ಅನುಕೂಲ ಮಾಡಿಕೊಟ್ಟಂತಾಗಿದೆ. ಒಟ್ಟಾರೆ ದೇಶವನ್ನೇ ಕಾಡುತ್ತಿರುವ ಕೊರೋನಾ ಕಳೆದ ಬಾರಿಗಿಂತ ಈ ಬಾರಿ ಇನ್ನಿಲ್ಲದ ಯಾತನೆ ನೀಡುತ್ತಿದೆ. ಲಾಕ್ಡೌನ್ನಿಂದ ಸಂಕಷ್ಟದಲ್ಲಿದ್ದ ಮೀನುಗಾರರು ಇದೀಗ ಮೀನು ಮಾರಾಟಕ್ಕೆ ಅನುಮತಿ ನೀಡಿರುವುದರಿಂದ ಕೊಂಚ ನಿಟ್ಟುಸಿರು ಬಿಡುವಂತಾಗಿದೆ. ನ್ಯೂಸ್ ಡೆಸ್ಕ್, ಸ್ಪಂದನ ಟಿವಿ, ಉಡುಪಿ.